ಡಾಮರೀಕರಣಕ್ಕೆ ಸಿದ್ಧವಾಗಿದ್ದ ರಸ್ತೆ ಅಗೆದು ಹಾಕಿ ತೊಂದರೆ ನೀಡಿರುವ ಆರೋಪವೊಂದು ಕೇಳಿಬಂದಿದೆ. ಬಿಸಿ ರೋಡ್ ಮೂಡುಬಿದ್ರೆ ರಸ್ತೆಯ ಅಣ್ಣಳಿಕೆಯಿಂದ ಕೊಯ್ಲದವರೆಗೆ ಡಾಮರೀಕರಣಕ್ಕೆಂದು ರಸ್ತೆಯನ್ನು ಅಗೆದು ಹಾಕಿ ಜಲ್ಲಿಯನ್ನ ಹಾಕಲಾಗಿ ತಿಂಗಳು ಕಳೆದ ಬಳಿಕ ಇದೀಗ ಡಾಮರೀಕರಣಕ್ಕೆ ರೈಟ್ ಎಂದಾಗಲೇ ಅಣ್ಣಳಿಕೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ಒಳಚರಂಡಿ ಯೋಜನೆಯವರು ರಸ್ತೆಯನ್ನ ಅಗೆದಿದ್ದಾರೆ. ಇನ್ನೇನು ಜಲ್ಲಿ ಹಾಕಿ ರಸ್ತೆಯ ಮೇಲೆ ರೋಲರ್ ಹಾಕಿ ಹದ ಮಾಡಿ ಡಾಮರೀಕರಣ ಮಾಡೋ ಹೊತ್ತಿಗೆ ಕುಡಿಯುವ ನೀರಿನ ಪೈಪ್ ಅಳವಡಿಸಲು ರಸ್ತೆಯನ್ನ ಅಡ್ಡವಾಗಿ ಅಗೆದು ಹಾಕಿದ್ದಾರೆ. ರೋಲರ್ ಹಾಕಿ ಸೆಟ್ ಆಗಿರುವ ರಸ್ತೆಯನ್ನ ಅಗೆದು ಹಾಕಿದ್ದರಿಂದ ಇನ್ನೂ ಡಾಮರೀಕರಣ ಮಾಡಿದ್ರೆ ಆ ಜಾಗದಲ್ಲಿ ಹೂತು ಹೋಗುವ ಸಾಧ್ಯತೆಗಳಿವೆ. ಒಂದು ವೇಳೆ ಅಂತಹ ಸಮಸ್ಯೆಗಳಾದ್ರೆ ಮತ್ತೆ ಕಳಪೆ ಕಾಮಗಾರಿ ಆರೋಪ ಬರಬಹುದು ಎಂಬುದು ಇಲಾಖೆಯವರ ವಾದವಾಗಿದೆ. ಒಟ್ಟಿನಲ್ಲಿ ಕೈಗೆ ಬಂದ ತುತ್ತು ಮತ್ತೆ ಬಾಯಿಗೆ ಬರುವುದಿಲ್ಲವೋ ಎಂಬ ಕೂಗು ಸಾರ್ವಜನಿಕರದಾಗಿದೆ. ಗಾಡಿ